ಅರ್ಜುನ್ ಇವರನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀವಿ. ನಮ್ಮ ವಾದ್ಯ ವೃಂದ ಮತ್ತೊಮ್ಮೆ ಸಜ್ಜಾಗಿದೆ ಸಂಗೀತದ ಕಾರ್ಯಕ್ರಮಕ್ಕಾಗಿ. ಸನ್ಮಾನವನ್ನ ಸ್ವೀಕರಿಸಿದಂಥವರು. ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಅತಿಥಿಗಳಾಗಿ ನಮ್ಮ ಹಿತೈಷಿಗಳು, ಕಲಾವಿದರ ಮಹಾ ಪ್ರೋತ್ಸಾಹಕರು ಶ್ರೀಯುತ ಸದಾಶಿವ ದಾಸ್ ನಮ್ಮ ಜೊತೆ ಇದ್ದಾರೆ. ದಯವಿಟ್ಟು ಒಮ್ಮೆ ವೇದಿಕೆಗೆ ಆಗಮಿಸಿಕೊಳ್ಬೇಕು, ಒಂದು ಗೌರವದ ಸ್ಮರಣಿಕೆಯನ್ನು ಪಡಿಬೇಕು. ದಯವಿಟ್ಟು ಅತಿಥಿಗಳಾಗಿ ನಮ್ಮ ಜೊತೆ ಇರಬೇಕಾಗಿತ್ತು. ಬೇರೆ ಕಾರ್ಯಕ್ರಮದ ನಿಮಿತ್ತ ತಡವಾಗಿ ಆದರೂ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ ಎನ್ನುವಂತಹ ಕೊಟ್ಟ ಮಾತಿನ ಪ್ರಕಾರ ವೇದಿಕೆಯಲ್ಲಿ ಜೊತೆಯಾಗ್ತಾ ಇದ್ದಾರೆ ನಮ್ಮ ಶ್ರೀಯುತ ಸದಾಶಿವ ದಾಸ್ ಪಾಂಡೇಶ್ವರ. ಇವರಿಗೆ ಸ್ಮರಣಿಕೆಯನ್ನ ನೀಡಬೇಕಾಗಿ ನಾನು ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಮೋಹನ್ ಪ್ರಸಾದ್ ನಂತೂರು, ಹಾಗೆಯೇ ಸ್ಥಾಪಕಾಧ್ಯಕ್ಷರು ಶ್ರೀಯುತ ಸಂತೋಷ್ ಅಂಚನ್ ಇವರಿಬ್ಬರು ಜೊತೆಯಾಗಿ ವೇದಿಕೆಗೆ ಆಗಮಿಸಿ ನಮ್ಮ ಹಿತೈಷಿಗಳು, ಕಲಾವಿದರ ಮನಃ ಪ್ರೋತ್ಸಾಹಕರು, ಹಾಗೆಯೇ ಒಂದು ಅದ್ಭುತವಾದಂತಹ ಕಲಾವಿದರು ಶ್ರೀಯುತ ಸದಾಶಿವ ದಾಸ್ ಪಾಂಡೇಶ್ವರ ಇವರಿಗೆ ಗೌರವವನ್ನು ಸಲ್ಲಿಸಿಕೊಳ್ಬೇಕು. ಹಳೆಯ ಕೊಡಲಿಗೆ ಹೊಸ ಉಸಿರು, ಹಳೆಯ ಮರಕ್ಕೆ ಹೊಸ ಕೊಡಲಿಗೆ ಹೊಸ ಉಸಿರು, ಹಳೆಯ ಮರಕ್ಕೆ ಹೊಸ ಹಸಿರು, ಗೌರವವನ್ನ ಸಲ್ಲಿಸಿಕೊಳ್ಬೇಕು. ಸ್ಮರಣಿಕೆಯನ್ನ ಗಮನ, ಗಾನ ವಿಮಾನಕ್ಕೆ ಹೊಸ ಗಗನ, ಹಾಡುವೆ ಕಾರ್ಯಕ್ರಮಕ್ಕೆ ಆಗಮಿಸಿಕೊಂಡಿರುವಂತಹ ತಾವು ಕಾರ್ಯಕ್ರಮಕ್ಕೆ ಆಗಮಿಸಿಕೊಂಡಿರುವಂತಹ ಸದಾಶಿವ ದಾಸ್ ಪಾಂಡೇಶ್ವರ ಇವರಿಗೆ ಪ್ರೀತಿಯ ಸ್ವಾಗತ, ಧನ್ಯವಾದಗಳು. ಟೆಸ್ಟಿಂಗ್ ಹಾಲು ಹಾಲು ಸರಿ. ರಾಜೇಶ್ ಅಂಚನ್ ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ಬರಬೇಕು. ಈ ಕಾರ್ಯಕ್ರಮವನ್ನ ಮತ್ತೆ ಆರಂಭಿಸಿಕೊಳ್ತಾ ಇದೀವಿ ಬಂಧುಗಳೇ. ಡಾಕ್ಟರ್ ಎಸ್ ಬಿ ಫ್ಯಾನ್ಸ್ ಅಸೋಸಿಯೇಷನ್ ಮಂಗಳೂರು ಉಡುಪಿ ಹಾಗೆಯೇ ಈ ಒಂದು ತಂಡದಿಂದ ಆಯೋಜನೆಗೊಂಡಿರುವಂತಹ ಕಾರ್ಯಕ್ರಮ ಸಂಗೀತದ ಕಾರ್ಯಕ್ರಮಕ್ಕೆ ಮಗದೊಮ್ಮೆ ತಮ್ಮೆಲ್ಲರನ್ನ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ವಿ. ಸುಮಧುರ ಗೀತೆಗೆ ಧ್ವನಿಯನ್ನ ನೀಡ್ತಾ ಇದ್ದಾರೆ ಗಾಯಕರು ಶ್ರೀಯುತ ಸಂತೋಷ್ ಅಂಜನ್, ಜೊತೆಯಲ್ಲಿ ಸ್ನೇಹ ಶೆಟ್ಟಿ. ಮಲರಿ ಮೌನವೇ ವೇಗವಾ ಮೌನವೇ ವೇಗವಾ
സുഖം ഉള്ളൂരുതേ ഏതോ സുഖം ഉള്ളൂരുതേ വിരകൾ തൊടവാ മാതോടു കണ്ണുകൾ മൂടവാ മലരി മൗനവാ ஆற்றை போல வந்து கண்கள் மெல்ல திருந்தே ஊரே என்னை தள்ளாதே பூவே என்னை தள்ளாதே மௌனமே வேதமா மௌனமே வேதமா ಥ್ಯಾಂಕ್ ಯು ಸೋ ಮಚ್. ಒಂದಿಷ್ಟು ಜನ ಚಪ್ಪಾಳೆಯನ್ನು ಕೊಟ್ಟಿದ್ದೀರಿ, ಒಂದಿಷ್ಟು ಜನ ಸಿಟಿ ವಿಸಿಲ್ ಕೂಡ ಕೊಡ್ತಾ ಇದ್ರಿ. ನಮಗೆ ಜೋರಾಗಿ ಚಪ್ಪಾಳೆ ಬರ್ಬೋದಾ? 3, 2 and 1. ಥ್ಯಾಂಕ್ ಯು. ಸಂಗೀತಕ್ಕೆ ಅದ್ಭುತವಾದ ಶಕ್ತಿ ಇದೆ ಎನ್ನುವಂಥ ಮಾತಿದೆ. ಸಂಗೀತ ಅನ್ನುವಂಥದ್ದು ಸಕಲರನ್ನ ಒಲಿಸುತ್ತೆ, ಸಕಲರನ್ನ ತಣಿಸುತ್ತೆ. ಮನಸ್ಸಿನ ಹೊಂಡುಗಳನ್ನ, ದೇಹದ ರುಜಿನಗಳನ್ನ ಮಾಯಿಸುವಂತ ಮಾಯದ ಗುಣ ಸಂಗೀತಕ್ಕೆ ಇದೆ ಎನ್ನುವಂಥ ಮಾತುಗಳನ್ನ ನೆನಪು ಮಾಡಿಕೊಂಡು ಸಂಗೀತದ ಆಳ, ಸಂಗೀತದ ಎತ್ತರ, ಸಂಗೀತದ ಬೋರ್ಗರಿತ ಹೇಗೆ ಹಲವು ರೀತಿಗಳಲ್ಲಿ ಹಲವು ಜನರನ್ನ, ಹಲವು ವ್ಯಕ್ತಿಗಳನ್ನ, ಹಲವು ವಿಧಾನಗಳಲ್ಲಿ ಸಂಗೀತಗಳು ಆಕರ್ಷಿಸದೆ ಎನ್ನುವಂಥ ಮಾತಿದೆ. ಅಂತಹ ಅದೆಷ್ಟು ಆಕರ್ಷಣೀಯವಾಗಿರುವಂತಹ ಹಾಡುಗಳನ್ನ ನಾವು ಈ ದಿವಸ ಕೇಳಿದ್ದೇವೆ. ಇದೀಗ ಸಂಗೀತ ರಸಮಂಜರಿ ಕಾರ್ಯಕ್ರಮ ಮುಂದುವರಿಸ್ತಾ ಮುಂದಕ್ಕೆ ಮತ್ತೊಂದು ವಿಶೇಷವಾಗಿರುವಂತಹ ಹಾಡು, ಹಳೆಯ ಹಾಡುಗಳಲ್ಲಿ ಹೊಸತನದ ಹೊಳಪನ್ನ ಕಾಣುವಂತಹ ಗೀತೆ, ಹೃದಯ ಹಾಡಿತು ಚಿತ್ರದ ಆಯ್ದಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ನಮ್ಮ ಕರಾವಳಿ ಕರ್ನಾಟಕದ ಹೆಮ್ಮೆಯ ಗಾಯಕರು ಡಾಕ್ಟರ್ ಎಸ್.ಬಿ. ಬಾಲಸುಬ್ರಹ್ಮಣ್ಯಂ ಅವರನ್ನು ಕೂಡ ಭೇಟಿಯಾಗುವಂತ ಅವಕಾಶ, ಯೋಗ, ಭಾಗ್ಯ ಅವರಿಗಿತ್ತು ಅಂತ ಹೇಳುತ್ತಾ ಇದೀಗ ಒಮ್ಮೆ ಜೋರಾದ ಚಪ್ಪಾಳೆಯ ಮುಖಾಂತರ ವೇದಿಕೆಗೆ ಸ್ವಾಗತಿಸುವಂತ ಹೊತ್ತು ಮಿಸ್ಟರ್ ರಾಜೇಶ್ ಹಂಚನ್ ಹಾಗೂ ಶೋಭಾ ದೇವಾಡಿಗ ಅವರ ಧ್ವನಿಯಲ್ಲಿ ರೆಬೆಲ್ ಸ್ಟಾರ್ ಅಂಬರೀಶ್ ಅಭಿನಯಿಸಿರುವಂತಹ ಕನ್ನಡ ಚಿತ್ರದ ಆಯ್ದಂತ ಅದ್ಭುತ ಗೀತೆ ಫ್ರಮ್ ದಿ ಮೂವಿ ಹೃದಯ ಹಾಡಿತು. ಥ್ಯಾಂಕ್ ಯು. Hello, 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 hello. Test. Check. Hello. Testing. Check. Hello. Monitor. Test. Hello. Testing. Check.
ಪ್ರೇಮಗೆನುವ ಮನಲ್ಲಿ ಎಂತ ನೋಡಿಯೋ ಪ್ರೀತಿಸಿರುವ ನಾವಿಂದು ಎಂತ ಜೋಡಿಯೋ ಪ್ರೇಮಗೆನುವ ಮತ್ತಲ್ಲಿ ಎಂತ ನೋಡಿಯೋ ಪ್ರೀತಿಸಿರುವ ನಾವಿಂದು ಎಂತ ಜೋಡಿಯೋ ಪ್ರೇಮಗೆನುವ ಮತ್ತಲ್ಲಿ ಎಂತ ನೋಡಿಯೋ ಪ್ರೀತಿಸಿರುವ ನಾವಿಂದು ಎಂತ ಜೋಡಿಯೋ ಗಿರಿನವಿಲು ಎಲ್ಲೋ ಕರಿಮುಗಿಲು ಎಲ್ಲೋ ಮಳೆ ಮೆಚ್ಚುಕೊಂಡು ಬರುಮೋಹಗೊಂಡು ಕುಣಿದಾಡಿ ಹೋಗದೆ ಪ್ರೇಮಗೆನುವ ಜೋಡಿಯೋ ಪ್ರೀತಿಸಿರುವ ನಾವಿಂದು ಎಂತ ಜೋಡಿಯೋ ಬಾರಿ ಪೋರ್ಲಗಣದ ಪದನು ನಮ್ಮ ಎದುರು ರಾಜೇಶ್ ಅಂಚನ ಶೋಭಾ ದೇವಾಡಿಗ ನಮ್ಮ SPB ಫ್ಯಾನ್ಸ್ ಅಸೋಸಿಯೇಷನ್ನ ಬಾರಿ ಅದ್ದೂರಿಯ ಪೆರ್ಮೆದ ಗಾಯಕರು ಜೋರಾದ ಒಂಜಿ ಕೈತಟ್ಟಿ ಬರ್ಡು ಕೈತಟ್ಟಿ ಜೋರಾದ ಬರ್ಡು ಅಂಚೆನೆ ಬಂದ್ಪೇರು ನಮ್ಮ ಸಂಗೀತ ಕೆಬಿಕ್ ಇಂಪು ಕೊರ್ಪುಂಡು ಬಂಜಿಗೆ ಒನಸು ಇಂಪು ಕೊರ್ಪುಂಡು ಬಂದು ನಮ್ಮನಿಗೆ ನಮ್ಮ ಮಲ್ಪುನು ಮಾತ ಕೆಲಸ ಒನಸುಗೋಸ್ಕರ ಅಂಚೆನೆ ಮನಸ್ಸುಗೋಸ್ಕರ ಸಂಗೀತಗೋಸ್ಕರ ಅಂಚದು ಪುನಗ ದೆಮಲ್ತದ ಏರ್ ಮಾತ ಬಡಾವನುಂಡು ನಕಲು ಮಲ್ಲ ನೆಡೆ ಕುಲ್ಲೆಂಗ್ಲೆಗೋಸ್ಕರ ಆಂಡಲ ಬಡಾವನುಂಡು ದೆಮಲ್ತ ನಿಕ್ಲೆ ಒನಸ್ದ ವ್ಯವಸ್ಥೆ ಮಲ್ದ ನಮ್ಮ ಟೌನ್ ಹಾಲ್ ಮಿನಿ ಹಾಲ್ ಇಡು ದೆಮಲ್ತ ಒನಸ್ ಮಲ್ತೊಂದು ಬಲ್ಲೆ ಬಂದಾಗ ಇತ್ತೆ ನಿಕ್ಲೆದ್ರು ನಮ್ಮ SPB ಫ್ಯಾನ್ಸ್ ಆವಡಾಣ ಕಾರಣ ಏರು ದ ಮಾಸ್ಟರ್ ಬಿಹೈಂಡ್ ದಿಸ್ ಸಕ್ಸಸ್ ಈಸ್ ನನ್ ಅದರ್ ದನ್ ಮೈ ಬ್ರದರ್ ಸಂತೋಷ್ ಅಂಚನ್. ಮೇಕ್ ಸಮ್ ನಾಯ್ಸ್, ಚಪ್ಪಾಳೆ. ಇವರು ನಮ್ಮ ಲೀಡರ್, ಯಾಕಂದ್ರೆ ಎಲ್ರಿಗೂ ಕ್ಯಾಪ್ಟನ್ ಆಗ್ಲಿಕ್ಕೆ ಆಗಲ್ಲ, ಹೌದಾ? ಸೊ ಆಗ ಕ್ಯಾಪ್ಟನ್ ಯಜ್ಞೇಶ್ ಅಂಡ್ ಮಹಿಮಾ ಭಂಡಾರಿ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಜೋರಾದಂತ ಕೈ ಚಪ್ಪಾಳೆ. ದಯವಿಟ್ಟು ಎಲ್ಲರೂ ಊಟ ಹೋಗ್ಬೇಕು, ಹಾಗೇನೆ ಸಂಗೀತ ಕೇಳಬೇಕು. ಥ್ಯಾಂಕ್ ಯು.
ಗಮನಿಸಾನಂದ ಪರಮಾನಂದ ಪರಮಾನಂದ. ಬಾಳಿನ ಜೊತೆ ಬಂದ ಸಕಲಕ್ಕೂ ಸಮನಾದ ಮಡದಿಯ ನೆರಳಿಂದ ಧರ್ಮಾನಂದ. ಹೃದಯದ ನೋವನ್ನು ಪ್ರೀತಿಯ ಸುದೆ ಮಾಡಿ ನಾಲ್ವರ ನಗಿಸುವುದೇ ಭವ್ಯಾನಂದ. ಬೆಲ್ಲದ ಕಣದೊಳಗೆ ಬೇವಿನ ಎಲೆಯಿರುವ ಪರಮಾನಂದ ಪರಮಾನಂದ. ದಾನ ಧರ್ಮಗಳ ಬಲದಲ್ಲೇ ಆ ಮಗನು ನೂರು ಕಾಲ ಬಾಡಿದಾರೆ ಪುಣ್ಯಾನಂದ. ನಾವು ತಂದ ಪುಣ್ಯದಲ್ಲಿ ನಮಗಾನಂದ. ಸರಿ ಸರಿ ಮಮರಿ ಸರಿ 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 ಆನಂದ ಪರಮಾನಂದ 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 ಪರಮಾನಂದ. ಸಮಯ ಜಾಸ್ತಿ ಆದ ಹಾಗೆ ನಿಮ್ಮೆಲ್ಲರ ಚಪ್ಪಾಳೆ ಸೀಟ್ ವಿಸಿಲ್ ಸೌಂಡು ಕೂಡ ಜಾಸ್ತಿ ಆಗಿರುವಂಥದ್ದು. ನಮಗೆ ಕೂಡ ಇನ್ನಷ್ಟು ಕಾರ್ಯಕ್ರಮ ಜಾಸ್ತಿ ಮಾಡಬೇಕೆನ್ನುವಂಥ ಆಸೆ. ಹಾಗೆಂತೇಳಿ ನಮಗೆ ಬೆಳಿಗ್ಗೆವರೆಗೆ ಕಾರ್ಯಕ್ರಮ ಮಾಡಲಿಕ್ಕೆ ಆಸೆ ಉಂಟು, ಹಾಗೆ ಆಗೋದಿಲ್ಲ. ಆದರೂ ಕೂಡ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ವಿಶೇಷವಾಗಿ ಡಾಕ್ಟರ್ SPB ಫ್ಯಾನ್ಸ್ ಅಸೋಸಿಯೇಷನ್ ವತಿಯಿಂದ ನಡೆತಕ್ಕಂಥ ಸಂಗೀತ ಸ್ಪರ್ಧೆಯಲ್ಲಿ ಆಗ 3 ಜನ ಸ್ಪರ್ಧಾಳುಗಳಿಗೆ ತೃತೀಯ ಪ್ರಶಸ್ತಿಯನ್ನು ಪಡ್ಕೊಂಡ್ರು. ಆದರೆ ಪ್ರಥಮ ಪ್ರಶಸ್ತಿಯನ್ನು ಪಡ್ಕೊಂಡಿರುವಂಥ ಕ್ರಮ ಸಂಖ್ಯೆ 1ರ ವಿಜೇತರು ಬಂದಿರಲಿಲ್ಲ. ಇವಾಗ ಅವರಿಗೆ ಯೋಗ ಹಾಗೂ ಭಾಗ್ಯ ಸಿಕ್ಕಿದೆ ಅಂತ ಹೇಳ್ಬೋದು. ಹಾಗಾಗಿ ಪ್ರಥಮ ಪ್ರಶಸ್ತಿಯ ವಿಜೇತರು ಕ್ರಮ ಸಂಖ್ಯೆ 1 there is ಮೆಲೋನಾ ಸಲ್ದಾನಾ ಬಜ್ಪೇಯಿ. ಪ್ಲೀಸ್ ವೆಲ್ಕಮ್. ಅವರಿಗೆ ನಮ್ಮ ಇಂದಿನ ಕಾರ್ಯಕ್ರಮದ ಅತಿಥಿಯವರು ಆಗಿರುವಂತಹ ಸನ್ಮಾನ್ಯ ಶ್ರೀಯುತ ದಾಸನ್ನ ಸರ್ ದಯಮಾಲ್ದಿಯರು ಮಿತ್ತದ ಚಾವಡಿಗೆ ಬತ್ತದ ವಿಜೇತರಾಯಿ ನಂಚಿನ ಪ್ರಥಮ ಪ್ರಶಸ್ತಿಯ ವಿಜೇತರು ಮೆಲೋನಾ ಸಲ್ದಾನಾ ಅವರಿಗೆ ಪ್ರಶಸ್ತಿಯನ್ನು ಕೊಡುವುದರ ಮುಖೇನ ಡಾಕ್ಟರ್ SPB ಫ್ಯಾನ್ಸ್ ಅಸೋಸಿಯೇಷನ್ ವತಿಯಿಂದ ಇಂದು ನಡೆದಿರುವಂತಹ ಎದೆ ತುಂಬಿ ಹಾಡುವೆವು ಕಾರ್ಯಕ್ರಮದ ಪ್ರಥಮ ಪ್ರಶಸ್ತಿಯ ವಿಜೇತರು ಮೆಲೋನಾ ಸಲ್ದಾನಾ ಅವರಿಗೆ ದಾಸ್ ಪಾಂಡೇಶ್ವರ ಪ್ರಶಸ್ತಿಯನ್ನು ಕೊಡಬೇಕು, ಟ್ರೋಫಿಯನ್ನ ಕೊಡಬೇಕು. 20,000 ರೂಪಾಯಿಗಳ ನಗದು ಪ್ರಶಸ್ತಿಯನ್ನ ಪಡೆದಿರುವಂತಹ ಇವತ್ತಿನ ಇಂದಿನ ಸಂಗೀತ ಸ್ಪರ್ಧೆಯ ವಿಜೇತರು ಮೆಲೋನಾ ಸಲ್ದಾನಾ ಬಜ್ಪೇಯಿ. ಹಾಡುವೆವು ನಾವು ನೀಡಿ ನಿನ್ನೆ
ಅದರ ಜೊತೆಗೆ ದ್ವಿತೀಯ ಹಾಗೂ ತೃತೀಯ ಪ್ರಶಸ್ತಿಯನ್ನ ಪಡ್ಕೊಂಡಿರುವಂತಹ ವಿಜೇತರುಗಳು ಇದ್ರೆ ದಯಮಾಡಿ ವೇದಿಕೆಗೆ ಬರಬೇಕು ಅಂತೇಳಿ ಈ ಮೂಲಕ ವಿನಂತಿ. ಬಲೆ ಓಕೆ ಎಸ್, ನಮ್ಮೊಂದಿಗೆ ತೃತೀಯ ಪ್ರಶಸ್ತಿ ವಿಜೇತರು ಮಿಸ್ಟರ್ ರವಿಶಂಕರ್ ಇದ್ದಾರೆ. ಅದರ ಜೊತೆಯಲ್ಲಿ ದ್ವಿತೀಯ ಪ್ರಶಸ್ತಿ ವಿಜೇತರಾಗಿರುವಂತಹ ಅವಿನಾಶ್ ಇದ್ದಾರೆ, ರವಿಶಂಕರ್ ಇದ್ದಾರೆ, ಹಾಗೂ ಪ್ರಥಮ ಪ್ರಶಸ್ತಿಯ ವಿಜೇತರು ಮೆಲೋನಾ ಸಲ್ಸಾನಾ ಅವರಿದ್ದಾರೆ. ಮೋಸ್ಟ್ಲಿ ಟ್ರೋಫಿ ನಿಕ್ಲು ಇಲ್ಲಕ್ಕ ನೋಡೋಣ ನಿಕ್ಲನ ಫ್ಯಾಮಿಲಿ ದಕ್ಕ ಮಾತೆಲ್ಲ ಬರೋಣ ಒಂದು ಎನ್ನುವ ನಮ್ಮ ಕರಾವಳಿ ಕರ್ನಾಟಕ ಅಂತ ಅಲ್ಲ, ಮೋಸ್ಟ್ಲಿ ಇದೊಂದು ದೊಡ್ಡ ದಾಖಲೆ ಅಂತಾನೆ ಹೇಳ್ಬೋದು. ಇಷ್ಟು ದೊಡ್ಡ ಟ್ರೋಫಿಯನ್ನ ಕೊಡುವಂಥದ್ದು ಅದು ಡಾಕ್ಟರ್ SPB ಫ್ಯಾನ್ಸಿ ಅಸೋಸಿಯೇಷನ್ ಇಂದ ಮಾತ್ರ ಸಾಧ್ಯ ಅಂತ ಹೇಳ್ಬೋದು. ಎಸ್, ಅವಿನಾಶ್ ಅಲ್ಲ, ಅವಿನಾಶ್ ಅವರು ದ್ವಿತೀಯ ಪ್ರಶಸ್ತಿಯ ಅವರ ಮನೆಯವರಿದ್ರು ಕೂಡ ಬನ್ನಿ, ಇದ್ದಾರಲ್ಲ ಈಗ ಇದ್ದಾರಲ್ಲ, ಬನ್ನಿ ಸರ್ ಅವಿನಾಶ್ ಸರ್. ಓಕೆ, ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ನಾವು ಮುಗಿಸ್ಲಿಕ್ಕಿದ್ದೇವೆ. ಬನ್ನಿ, 10 ಕಾರ್ಯಕ್ರಮ ಮುಕ್ತಾಯವನ್ನ ಕಾಣಲಿಕ್ಕಿದೆ. ಎಸ್, ಒಮ್ಮೆ ಜೋರಾಗಿ ಚಪ್ಪಾಳೆ ಕೊಡ್ಬೋದಾ? ಸೀಟ್ ಕೊಡೋರು ಸೀಟ್ ಹಾಕ್ಬೋದು, ವಿಸಿಲ್ ಹೊಡೆಯೋರು ವಿಸಿಲ್ ಹೊಡಿಬಹುದು. ಮೋಸ್ಟ್ಲಿ ಎಲ್ಲರ ಕೈಯಲ್ಲಿ ಮೊಬೈಲ್ ಇರುವ ಕಾರಣ ನೇರವಾಗಿ ಮುಂದಿನ ಗೀತೆಗಳ ಸಾಲುಗಳ ಕಡೆಗೆ ಬರ್ತಾ ಇರುವೆ. ಮುಂದಿನ ಹಾಡನ್ನು ಹಾಡುವಂತ ಗಾಯಕರು ಮಿಸ್ಟರ್ ಚಂದ್ರಶೇಖರ್ ಮಂಗಳೂರು ಹಾಗೂ ಮೇಘನಾ ಇವರ ಧ್ವನಿಯಲ್ಲಿ ಕನ್ನಡ ಚಿತ್ರದಾದ್ಯಂತ ಗೀತೆ. ಕನ್ನಡ ಚಿತ್ರರಂಗದ ನಟ, ನಿರ್ದೇಶಕ, ನಿರ್ಮಾಪಕ, ಕನ್ನಡದ ಕನಸುಗಾರ, ಜಾಣ, ರಣಧೀರ, ಕಲಾವಿದ, ರಸಿಕರ ರಾಜ, ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅಭಿನಯಿಸಿರುವಂತಹ ಒಂದು ಚಿತ್ರದಾದ್ಯಂತ ಗೀತೆಯನ್ನ ಕೊಡ್ತೇವೆ. ಸಮಯದ ಅವಕಾಶ ಕಡಿಮೆ ಇದೆ, ಹಾಡುಗಳು ತುಂಬಾ ಹಾಡ್ಲಿಕ್ಕಿದೆ, ಗಾಯಕರ ಪರ್ಫಾರ್ಮೆನ್ಸ್ ಇನ್ನಷ್ಟು ಬರ್ಲಿಕ್ಕಿದೆ. ಹಾಗಾಗಿ ತಡ ಮಾಡದೆ ಮುಂದಿನ ಹಾಡನ್ನು ಹಾಡುವಂತ ಗಾಯಕರನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಅವತ್ತು ಚಂದ್ರಶೇಖರ್ ಮ್ಯಾಂಗ್ಳೂರ್ ಅಂಡ್ ಮೇಘನಾ ಮ್ಯಾಂಗ್ಳೂರ್. ಕನ್ನಡ ಚಿತ್ರದ ಗೀತೆ ಫ್ರಮ್ ದಿ ಮೂವಿ ರಣಧೀರ ಚಿತ್ರದ ಒಂದು ಅದ್ಭುತ ಗೀತೆಯನ್ನು ಕೊಡುತ್ತಾ ಇದ್ದೇವೆ. ಒಂದು ಯುಗಳ ಗೀತೆ, ಮತ್ತೊಂದು ಡುವೆಟ್ ಸಾಂಗ್. ಮತ್ತೊಮ್ಮೆ ನಮ್ಮ ಇಂದಿನ ಈ ಒಂದು ಸಂಗೀತ ರಸಮಂಜರಿ ಕಾರ್ಯಕ್ರಮದಲ್ಲಿ ಹಿನ್ನೆಲೆ ವಾದನದ ಮುಖಾಂತರ ಸಂಗೀತಕ್ಕೆ ಇನ್ನಷ್ಟು ಮೆರುಗನ್ನು ಕೊಡ್ತಾ ಇರುವವರು, ವಿಶೇಷವಾಗಿ ತನ್ನ ಬೆರಳಿನ ತುದಿಯಲ್ಲಿ ಸಪ್ತಸ್ವರಗಳನ್ನು ನುಡಿಸ್ತಾ ಕೀಬೋರ್ಡ್ ವಾದನವನ್ನು ಮಾಡುತ್ತಿರುವಂತಹ ಕರಾವಳಿ ಕರ್ನಾಟಕದ ಹೆಮ್ಮೆಯ ಕೀಬೋರ್ಡ್ ವಾದಕರು ಮಿಸ್ಟರ್ ಅಶ್ವಿನ್ ಪುತ್ತೂರು ಅವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ರಿದಮ್ ಪ್ಯಾಡ್ ವಾದನದ ಮುಖಾಂತರ ಕಾರ್ಯಕ್ರಮಕ್ಕೆ ಇನ್ನಷ್ಟು ರಿದಮ್ ಅನ್ನು ಕೊಡ್ತಾ ಇರುವವರು ಮಿಸ್ಟರ್ ಸಚಿನ್ ಪುತ್ತೂರು ಅವರಿಗೆ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ತನ್ನ ಕೊಂಗೋ ವಾದನದ ಮುಖಾಂತರ ಸದಾ ಹಸನ್ಮುಖಿ ನಮ್ಮ ಗಣೇಶ್ ನವಗಿರಿ ಅವರಿಗೆ ಕೂಡ ಧನ್ಯವಾದಗಳನ್ನು ಅರ್ಪಿಸಿಕೊಳ್ತಾ ಇದ್ದೇನೆ. ತನ್ನ 2 ಕೈಗಳಲ್ಲಿ ತಬಲಾ ವಾದನದ ಮುಖಾಂತರ ತಬಲಾ ವಾದನವನ್ನು ಮಾಡುತ್ತಿರುವಂತಹ ನಮ್ಮ ನಗರದ ಹೆಮ್ಮೆಯ ತಬಲಾ ವಾದಕರು ಮಿಸ್ಟರ್ ಗಿರೀಶ್ ಪೆರ್ಲಾ ಅವರಿಗೆ ಕೂಡ ಧನ್ಯವಾದ ಅರ್ಪಿಸ್ತಾ ಕಾರ್ಯಕ್ರಮದಲ್ಲಿ ವಿಶೇಷವಾದಂತಹ ಮತ್ತೋರ್ವ ಲೇಡಿ ಗಿಟಾರಿಸ್ಟ್, ಕರಾವಳಿಯ ಹೆಮ್ಮೆಯ ಗಿಟಾರ್ ವಾದಕಿ ದಡಿ ಸಂಗೀತ ಪುತ್ತೂರು, ಮತ್ತೊಬ್ಬ ಹಿರಿಯ ಬೇಸ್ ಗಿಟಾರ್ ವಾದಕರು ಆಗಿರುವಂತಹ ಮಿಸ್ಟರ್ ಬಾಬಣ್ಣ ಪುತ್ತೂರು ಅವರಿಗೆ ಕೂಡ ಧನ್ಯವಾದ ಅರ್ಪಿಸ್ತಾ ಮುಂದಿನ ಹಾಡು ಚಿತ್ರ ರಣಧೀರ. ವೇದಿಕೆಯಲ್ಲಿ ಚಂದ್ರಶೇಖರ್ ಮಂಗಳೂರು ಹಾಗೂ ಮೇಘನಾ. ಥ್ಯಾಂಕ್ ಯು. Your bass light. Thank you. ಲೋಕವೇ ಹೇಳಿದ ಮಾತಿದು, ವೇದದ ಸಾರವೇ ಕೇಳಿದು,
ಲೋಕವೇ ಹೇಳಿದ ಮಾತಿದು ವೇದದ ಸಾರವೇ ಕೇಳಿದು ನಾಡಿನ ಚಿಂತೆಯಲ್ಲಿ ಮಾಡಬಾರದು ಬಾಳಿನ ಮೂಲವೆಲ್ಲಿ ಕೇಳಬಾರದು ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಹೆದರಬಾರದು ವೇದ ಮಾತಿದು ವೇದದ ಸಾರವೇ ಕೇಳಿದು ನಾಡಿನ ಚಿಂತೆಯಲ್ಲಿ ಬಾಳಬಾರದು ಬಾಳಿನ ಮೂಲವೆಲ್ಲಿ ಕೇಳಬಾರದು ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಹೆದರಬಾರದು ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಹೆದರಬಾರದು ಅನಾರ್ಕಲಿ ಅನಾರ್ಕಲಿ ಮರುಳುಗಾಡಿರಲಿ ಭೂಮಿಗೆ ಸೂರ್ಯನಿರಿದು ಬರಲಿ ಪ್ರೀತಿಸು ಜೀವಗಳು ಬಾಳಲಾರದ ಹೂಗಳು ರಾಜಕೀಯವಿರಲಿ ಶಕುನಿಗಳ ನೂರು ತಂತ್ರವಿರಲಿ ಪ್ರೇಮದ ರಾಜ್ಯದಲ್ಲಿ ಸಾವಿಗೆಂದು ಭಯ ಕಾಣದಿಲ್ಲಿ ಲೋಕವ ಕಾಡುವ ಕೋಟಿ ರಾಕ್ಷಸರಿದ್ದರೂ ಭೂಮಿ ಕೇಳಲಿಲ್ಲ ಬಗೆಯಲಿಲ್ಲ ಮಾತಾಡಲಿಲ್ಲ ಪ್ರೇಮಿಗಳಿಬ್ಬರು ಇಲ್ಲಿ ಪ್ರೀತಿಸಿ ಬಾಳೋದು ನೀವು ಸಹಿಸಲಿಲ್ಲ ಬಾಯ್ಬಿಟ್ಟಿರಲ್ಲ ಕುಳಿತಿರಲ್ಲ ಪ್ರೀತಿ ಮಾಡಬಾರದು ಮಾಡಿದರೆ ಭೂಮಿ ಕಚ್ಚಬಾರದು ಪ್ರೀತಿ ಮಾಡಬಾರದು ಮಾಡಿದರೆ ಗೋರಿ ಕಟ್ಟಬಾರದು ಓ ರೋಮಿಯೋ, ಓ ರೋಮಿಯೋ. ದ್ವೇಷವೆಂಬ ವಿಷವ ಸೇವಿಸುತ್ತ ಕಣ್ಣಮಸೆಯುತ್ತಿರುವ ಅಂಧರ ಕಣ್ಣಿಗೆ ಈ ಪ್ರೀತಿಯ ಸ್ವರೂಪ ಕಾಣಿಸದು ಮನಸ್ಸು ಕಣ್ಣು ತೆರೆದು ನೋಡಿದರೆ ಎಲ್ಲ ಶೂನ್ಯವಿರುವುದು ಪ್ರೀತಿಯ ನಂಬಿದರೆ ಅಂಧಕಾರದಲ್ಲೂ ಕಾಣುವುದು ರಾಜ್ಯಗಳಲ್ಲಿದು ಕೋಟೆ ಕೊಟ್ಟಲು ಉರುಳಿದವು ಹೆಣ್ಣಿಗಾಗಿ ಈ ಮಣ್ಣಿಗಾಗಿ ಈ ಹೊನ್ನಿಗಾಗಿ ಜೀವದ ಆಸೆಯ ಬಿಟ್ಟು ವಿಷವ ನುಡಿದರಿಲ್ಲಿ ಪ್ರೀತಿಗಾಗಿ ಆನಂದವಾಗಿ ಆಶ್ಚರ್ಯವಾಗಿ ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಹೆದರಬಾರದು ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಹೆದರಬಾರದು ಲೋಕವೇ ಹೇಳಿದ ಮಾತಿದು ವೇದದ ಸಾರವೇ ಕೇಳಿದು ನಾಳಿನ ಚಿಂತೆಯಲ್ಲಿ ಮಾಡಬಾರದು ಬಾಡಿನ ಮೂಲವೆಲ್ಲಿ ಕೇಳಬಾರದು ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಹೆದರಬಾರದು ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಹೆದರಬಾರದು ಲಾ 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 ಲಾ
ಧನ್ಯವಾದಗಳು. ಸೊ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಕಲಾವಿದರಿಗೆ. ಕಾರ್ಯಕ್ರಮ ಮುಂದುವರಿಸ್ತಾ ಮುಂದಿನ ಗೀತೆಗಳನ್ನು ಹಾಡಲಿಕ್ಕೆ ನಾನು ವೇದಿಕೆಗೆ ಗಾಯಕ ಹಾಗೂ ಗಾಯಕರನ್ನು ಸ್ವಾಗತಿಸ್ತಾ ಇದ್ದೇನೆ. ಮಿಸ್ಟರ್ ನಂದನ್ ಹಾಗೂ ಅಂಜಲಿ ಅವರ ಧ್ವನಿಯಲ್ಲಿ ಕನ್ನಡ ಚಿತ್ರನಾಯಕನ ಮತ್ತೊಂದು ಡ್ಯಾನ್ಸಿಂಗ್ ನಂಬರ್ ಗೀತೆ, ಮಧುರ ನೆನಪುಗಳನ್ನು ಮೆಲುಕು ಹಾಕುವಂತಹ ಹಳೆಯ ಹಾಡುಗಳಲ್ಲಿ ಹೊಸತನದ ಹೊಳಪನ್ನ ಕಾಡುವಂತಹ ಒಂದು ಅದ್ಭುತ ಡ್ಯಾನ್ಸಿಂಗ್ ನಂಬರ್ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದುವರಿಕೆ ಕಾಣ್ತಾ ಇದ್ದಾರೆ. ಫ್ರಮ್ ದಿ ಮೂವಿ ಸೀತಾರಾಮ. ಡ್ಯಾನ್ಸ್ ಡ್ಯಾನ್ಸ್ ಮಲ್ಪೋಲಿ ನಾಲ್ಕೇರದ ಒಂದು ಎರಡು ಪದ ಡ್ಯಾನ್ಸ್ ಮಾಡುವ ಒಂದೇ ಒಂದು ಆಸೆಯೋ. ಥ್ಯಾಂಕ್ ಯು. ಒಂದೇ ಒಂದು ಆಸೆಯು ತೋಳಲಿ ಮನಸ್ಸನ್ನು, ಒಂದೇ ಒಂದು ಬಯಕೆಯು ನಿನ್ನ ಮುದ್ದಾಡಲು, ನಿನ್ನ ಮುದ್ದಾಡಲು. ಬಳಿ ಕಲ್ಲೆನ್ನಲು ಎದೆಯು ಚೆಲ್ಲೆಂದಿದೆ, ಕಳುವಾಗಿ ಮನವು ಆಯಾಗಿ ಸನಿಹಕ್ಕೆ ವಾಲಿದೆ. ಕೈ ಬಳಿ ಕಲ್ಲೆನ್ನಲು ಎದೆಯು ಚೆಲ್ಲೆಂದಿದೆ, ಕಳುವಾಗಿ ಮನವು ಆಯಾಗಿ ಸನಿಹಕ್ಕೆ ವಾಲಿದೆ. ಮನಸ್ಸನ್ನು ನಾನಿನಗೆ ಎಂದೆಂದು ನೀ ನನಗೆ ಒಂದೇ ಒಂದು ಆಸೆಯು ತೋಳಲಿ ಬಳಸಲು
ಸೊ ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿರುವಂಥದ್ದು ಇನ್ನಷ್ಟು ಚೀರಾಟ ಹಾರಾಟ ಚಪ್ಪಾಳೆ ಸೀಟಿ ಸೌಂಡ್ ಬರಲಿ ಎನ್ನುವಂಥ ಆಸೆಯೊಂದಿಗೆ ಮಾತಾಡುವ ಆಸೆ ತುಂಬಾ ಇದೆ, ಆದ್ರೆ ಸಮಯ ಅಷ್ಟು ಕಡಿಮೆ ಇದೆ. ನೇರವಾಗಿ ನಮ್ಮ SPB ಫ್ಯಾನ್ಸ್ ಅಸೋಸಿಯೇಷನ್ ಅದರ ಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಮಿಸ್ಟರ್ ಸಂತೋಷ್ ಅಂಚನ್ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಮುಂದಿನ ಗೀತೆ ಮತ್ತೊಮ್ಮೆ ಕನ್ನಡ ಚಿತ್ರರಂಗದ ನಾಯಕ ನಟ ಗಾಯಕ ನಟ ರಸಿಕರಾದ ರವಿಚಂದ್ರನ್ ಅಭಿನಯಿಸುವಂತಹ ಚಿತ್ರ ಗೀತೆ ಟು ಸಂತೋಷ್ ಅಂಚನ್ ಅಂಡ್ ಥ್ಯಾಂಕ್ ಯು. ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ, ಇದು ಎಷ್ಟು ಸಾರಿ ಹಾಡಿದರು ಚೆನ್ನ. ಇದು ನಿಲ್ಲಲಾರದೆಂದು ಕೊನೆಯಾಗಲಾರದೆಂದು ಈ ಪ್ರೇಮ ಲೋಕದ ಗೀತೆಯು. ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ, ಇದು ಎಷ್ಟು ಸಾರಿ ಹಾಡಿದರು ಚೆನ್ನ. ಇದು ನಿಲ್ಲಲಾರದೆಂದು ಕೊನೆಯಾಗಲಾರದೆಂದು ಈ ಪ್ರೇಮ ಲೋಕದ ಗೀತೆಯು. ನಾನು ನೀನು ಬಾನಿನಲ್ಲಿ ಬಾ ಕೇಳೋ ಹಮ್ಮೀರ, ಅಕ್ಕಿಗಳಂತೆ ನಾನು ನೀನು ಬಾಳಿನಲ್ಲಿ ಬಾ. ಏಳು ಬಣ್ಣಗಳ ಕಾಮನವಿಲ್ಲು ನಮ್ಮದೇನೆ ಪ್ರೇಮದೊಡ ಮಾಡುವ. ಅಲ್ಲೊಂದು ಪ್ರೇಮದ ಗುಣನ್ನ ಕಟ್ಟುವ ಈ ನಮ್ಮ ಪ್ರೇಮದ ಹಾಡುವ. ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ, ಇದು ಎಷ್ಟು ಸಾರಿ ಹಾಡಿದರು ಚೆನ್ನ. ಇದು ನಿಲ್ಲಲಾರದೆಂದು ಕೊನೆಯಾಗಲಾರದೆಂದು ಈ ಪ್ರೇಮ ಲೋಕದ ಗೀತೆಯು. ಕೇಳೆ ಸಿಂಗಾರಿ ಹೂವಲ್ಲಿ ತುಂಬಿ ಸೇರಿಕೊಳ್ಳು ಹೊತ್ತು ಇದು ತುಂಬಾ. ಕೇಳೆ ಬಂಗಾರಿ ಪ್ರೇಮಿಗಳಲ್ಲಿ ನೀಡಿಕೊಳ್ಳು ಮುತ್ತು ಇದು ಬಾಬಾ. ನನ್ನ ನಿನ್ನ ಸ್ನೇಹ ಅಳಿಸಲಾಗದೆಂದಿದು. ಕೇಳಣ್ಣ ಗೆಳತಿ ಇನ್ನೊಂದು ಸರದಿ ಜನ್ಮವನ್ನೆತ್ತಿದರು ಒಂದೇ. ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ, ಇದು ಎಷ್ಟು ಸಾರಿ ಹಾಡಿದರು ಚೆನ್ನ. ಇದು ನಿಲ್ಲಲಾರದೆಂದು
ಕೊನೆಯಾಗಲಾರದೆಂದು ಈ ಪ್ರೇಮ ಲೋಕದ ಗೀತೆ. ಸುಂದರವಾದಂತಹ ಹಾಡು, ಸುಂದರವಾದಂತಹ ಗಾಯಕರು ಸಂತೋಷ್ ಅಂಚನ್, ಹಾಗೇನೆ ಚಿತ್ರ ಬಂಗೇರ. ಜೋರಾದಂಥ ಕೈ ಚಪ್ಪಾಳ. ನೆಕ್ಸ್ಟ್ ಸೊಗದಾದಂತಹ ಒಂದು ಹಾಡು, ಜೊತೆಯಾಗಿ ಹಿತವಾಗಿ ಅದ್ಭುತವಾದಂಥ ಸಾಂಗ್ ನಿಮ್ಮ ಮುಂದೆ ಹಾಡಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಕನ್ನಡದ ಅದ್ಭುತವಾದ ನಿರೂಪಕರು, ಗಾಯಕರು ಗಣೇಶ್ ಸುರತ್ಕಲ್ ಹಾಗೇನೆ ಗೀತಾ ಉರ್ವ. ಜೋರಾದಂಥ ಚಪ್ಪಾಳೆ 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 ಚಪ್ಪಾಳೆ. ಓಕೆ, ನಮ್ಮ ತಂಡದ ಹಾಗೆಯೇ ಗಾನಲೇರಿಯ ಅದ್ಭುತವಾದಂಥ ಸೂಪರ್ ಡೂಪರ್ ಒಬ್ಬರು ಅನಿಲ್ ಕಪೂರ್ ಆದರೆ ಇನ್ನೊಬ್ಬರು ರಾಣಿ ಮುಖರ್ಜಿ ತರ ಇದ್ದಾರೆ. ಸೊ ಎವರ್ ಗ್ರೀನ್ ಸಿಂಗರ್, ನಿರೂಪಕರು, ಮಾಸ್ಟರ್ ಗುರುಜಿಗಳು ಮನೋಹರ್ ಸರ್ ಹಾಗೆಯೇ ಸರೋಜಾರ. ಸೋಲದಂತ ಕೈ ಚಪ್ಪಾಳೆ. ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿವ, ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿವ, ನನ್ನ ಬದುಕಲ್ಲಿ ನೀ ಎಂದು ಬೆಳಕಾಗಿರು, ನನ್ನ ಉಸಿರಲ್ಲಿ ನೀ ಎಂದು ಉಸಿರಾಗಿರು, ನಿನ್ನ ಬಿಡಲಾರೆ ನಾನೆಂದಿತು. ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿವ, ನನ್ನ ಬದುಕಲ್ಲಿ ಎಂದು ಬೆಳಕಾಗಿರು, ನನ್ನ ಉಸಿರಲ್ಲಿ ಎಂದು ಉಸಿರಾಗಿರು, ನಿನ್ನ ಬಿಡಲಾರೆ ನಾನೆಂದಿಗೂ.
ಸಂಗೀತಕ್ಕೆ ಅದ್ಭುತವಾದ ಶಕ್ತಿ ಇದೆ ಎನ್ನುವಂತ ಮಾತಿದೆ. ಸಂಗೀತ ಅನ್ನುವಂಥದ್ದು ಸಕಲರನ್ನ ಒಲಿಸುತ್ತೆ, ಸಕಲರನ್ನ ತಣಿಸುತ್ತೆ, ಮನಸ್ಸಿನ ಹುಣ್ಣುಗಳನ್ನ, ದೇಹದ ರುಜಿನಗಳನ್ನ ಮಾಯಿಸುವಂತ ಮಾಯದ ಗುಣ ಸಂಗೀತಕ್ಕೆ ಇದೆ ಅಂತ ಹೇಳುತ್ತಾ ಒಂದು ಕಾರ್ಯಕ್ರಮ ಸಾಂಗವಾಗಿ, ಸರಾಗವಾಗಿ, ಯಶಸ್ವಿಯಾಗಿ, ಸರಿಯಾಗಿ ನೆರವೇರಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ನಮಗೆ ಧ್ವನಿವರ್ಧಕದ ವ್ಯವಸ್ಥೆ ಬೇಕು. ನಾವು ಮಾತಾಡುವಂತ ಮಾತು ಅದರಲ್ಲಿರ್ತಕ್ಕಂಥ ಎಲ್ಲ ಕೊಳಕನ್ನು ತೆಗೆದು ಒಂದಿಷ್ಟು ಹೊಳಪನ್ನು ಕೊಡುವಂತ ಪ್ರಯತ್ನವನ್ನ ಮಾಡಿರುವಂತಹ ಮಂಗಳೂರಿನ ಕರಾವಳಿಯ ಹೆಮ್ಮೆಯ ಸೌಂಡ್ ಸಿಸ್ಟಮ್ ಟೀಮ್, ದಟ್ ಈಸ್ ಶನಾ ಸೌಂಡ್ಸ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿಕೊಳ್ಳುತ್ತಾ ಕಾರ್ಯಕ್ರಮದ ಕೊನೆಯ ಡ್ಯಾನ್ಸಿಂಗ್ ನಂಬರ್ ಗೀತೆಯೊಂದಿಗೆ ನಮ್ಮ ಈ ದಿನದ ಇಂದಿನ ಡಾಕ್ಟರ್ SP ಫ್ಯಾನ್ಸಿ ಅಸೋಸಿಯೇಷನ್ ವತಿಯಿಂದ ನಡೆಯುತ್ತಿರುವಂತಹ SP ಸರ್ ಅವರ 80ನೆಯ ಜನ್ಮದಿನೋತ್ಸವದ ಅಂಗವಾಗಿ ನಡೆತಕ್ಕಂಥ ಸಂಗೀತ ರಸಮಂಜರಿ ಕಾರ್ಯಕ್ರಮಕ್ಕೆ ತೆರೆ ಎಳೆಯುತ್ತಾ ಇದ್ದಾವೆ. ಇದೊಂದು ಕೊನೆಯ ಗೀತೆ, ಇದೊಂದು ಹೂವಿನ ಲೋಕ. ಇಲ್ಲಿ ಗೆಳೆಯರು ಇದ್ದಾರೆ, ಗೆಳತಿಯರು ಇದ್ದಾರೆ, ಎಲ್ಲ ಅದ್ಭುತ ಗಾಯಕರಿಗೋಸ್ಕರ ಬಂದಿರತಕ್ಕಂಥ ಎಲ್ಲ ಆಮಂತ್ರಿತರಿಗೋಸ್ಕರ ಕೊನೆಯ ಹಾಡು ಫ್ರಮ್ ದಿ ಮೂವಿ ನಾನು ನನ್ನ ಹೆಂಡತಿ. ನನ್ನ ಹೆಂಡತಿ ಅಲ್ಲ, ಬದಲಾಗಿ ಚಿತ್ರದ ಹೆಸರು ನಾನು ನನ್ನ ಹೆಂಡತಿ. ಹೊತ್ತು ಸಂತೋಷ್ ಅಂಚನ್, ಚಂದ್ರಶೇಖರ್, ರೋಷನ್ ಹಾಗೂ ಗಣೇಶ್ ಆಚಾರ್ಯ ಮ್ಯಾಂಗ್ಳೂರ್. ಇದು ಹೂವಿನ ಲೋಕವೇ, ಇಲ್ಲಿ ಗೆಳತಿಯರಿಲ್ಲವೇ, ಹೇಗೆ ನಾಡಲಿ ಹೇಳಿ ಇವುಗಳೇ. ಯಾರು ನೀನು ರೋಜಾ ಹೂವೆ, ಯಾರು ನೀನು ಮಲ್ಲಿಗೆ ಹೂವೆ, ಹೇಳು ಚೆಲುವೆ ಚೆಲುವಿನ ಹೂವೆ. ಸೌಗಂಧ ಹೂವಲ್ಲಿ ಕೂಡಿಕೊಂಡಿದ್ದಂತೆ ಸೌಂದರ್ಯ, ಹೆಣ್ಣಲ್ಲಿ ತುಂಬಿಕೊಂಡಿದ್ದಂತೆ ಸಂಗೀತ, ನನ್ನಲ್ಲಿ ಸೇರಿಕೊಂಡಿದ್ದಂತೆ. ಯಾರು ನೀನು ರೋಜಾ ಹೂವೆ, ಯಾರು ನೀನು ಮಲ್ಲಿಗೆ ಹೂವೆ, ಹೇಳು ಚೆಲುವೆ ಚೆಲುವಿನ ಹೂವೆ. ಹೂವಿನಲ್ಲಿ ಹೆಣ್ಣಿನ ಅಂಗ ನೋಡು, ಹೆಣ್ಣಿನಲ್ಲಿ ಹೂವಿನ ಬಣ್ಣ ನೋಡು, ಹೆಣ್ಣೆ ಮಾಡು, ಹೆಣ್ಣಿನಲ್ಲಿ ಸಂಗೀತ ಕೇಳಿ ನೋಡು, ಸಂಗೀತಕ್ಕೆ ಸ್ಫೂರ್ತಿಯನ್ನು ನೋಡು, ಹೆಣ್ಣೆ ಸಂಗೀತವೆಂದು ಹಾಡು. ಲೈಫಲ್ಲಿ ಸುಗಂಧ ಸೌಂದರ್ಯ ಸಂಗೀತ. ಯಾರು ನೀನು ರೋಜಾ ಹೂವೆ, ಯಾರು ನೀನು ಮಲ್ಲಿಗೆ ಹೂವೆ, ಹೇಳು ಚೆಲುವೆ ಚೆಲುವಿನ ಹೂವೆ.
ಕೇಳಿದಂತ ಪ್ರೀತಿಗಳೇ ಈ ಪ್ರೀತಿ ಅಭಿಮಾನ ಎಂದೆಂದೂ ನನ್ನದು. ಯಾರು ನೀನು ರೋಜಾ ಹೂವೆ, ಯಾರು ನೀನು ಮಲ್ಲಿಗೆ ಹೂವೆ, ಹೇಳಿರೋ ಚೆಲುವೆ ಚೆಲುವಿನ ಹೂವೆ, ಸೌಗಂಧ ಹೂವಲ್ಲಿ ತೋಡಿಕೊಂಡು ತಂದೆ ಸೌಂದರ್ಯ, ಎನ್ನಲ್ಲಿ ತೋಡಿಕೊಂಡು ತಂದೆ ಸಂಗೀತ, ನನ್ನಲ್ಲಿ ಸೇರಿಕೊಂಡು ತಂದೆ ಎಸ್, ಧನ್ಯವಾದಗಳು. ಇಲ್ಲಿಗೆ ಕಾರ್ಯಕ್ರಮವನ್ನು ಕೊನೆಗೊಳಿಸುವಂತಹ ಸಮಯ ಬಂಧುಗಳು. ನಮ್ಮ ಎಲ್ಲ ಹಾಡುಗಳಿಗೆ ಸಂಗೀತವನ್ನು ನುಡಿಸಿದಂಥ ದಕ್ಷಿಣ ಕರಾವಳಿಯ ಹೆಮ್ಮೆಯ ಸಂಗೀತ ವಾದ್ಯಗೋಷ್ಠಿ ಕಲಾವಿದರು ನಮ್ಮ ತಬಲಾ ಶ್ರೀ ಗಿರೀಶ್ ಅವರು, ಅದೇ ರೀತಿ ಕಾಂಗೋದಲ್ಲಿ ಶ್ರೀಮಾನ್ ಗಣೇಶ್, ಅದೇ ರೀತಿ ರಿದಮ್ ಪ್ಯಾಡಲ್ಲಿ ಸಚಿನ್ ಪುತ್ತೂರು, ಅದೇ ರೀತಿ ಕೀಬೋರ್ಡಲ್ಲಿ ಅಶ್ವಿನ್ ಪುತ್ತೂರು, ಗಿಟಾರಲ್ಲಿ ಸಂಗೀತ ಮತ್ತು ಬಾಬಣ್ಣ ಅವರು, ಎಲ್ಲ ಕಲಾಭಿಮಾನಿಗಳು ಜೋರಾದ ಚಪ್ಪಾಳೆ. ಅದೇ ರೀತಿ ಇವತ್ತಿನ ಇಡೀ ಈ ಒಂದು ಸೌಂಡ್ ಇಂಜಿನಿಯರ್ ಆಗಿ ಮಾಡಿದಂಥ ನಮ್ಮ ಮಂಗಳೂರಿನ ಹೆಮ್ಮೆಯ ಅನುಭವಿ ಸೌಂಡ್ ಇಂಜಿನಿಯರ್ ನಮ್ಮ ಅವರಿಗೆ ಕೂಡ ಪ್ರೀತಿ ಧನ್ಯವಾದ ಸಂಪರ್ಕಿಸುತ್ತ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೇವೆ. ಸತತ ಬೆಳಿಗ್ಗೆಯಿಂದ ಇಷ್ಟೊತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸಹಕಾರ ನೀಡಿದಂಥ ಎಲ್ಲ ಬಂಧುಗಳಿಗೆ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದವನ್ನು ಅರ್ಪಿಸುತ್ತಾ ಡಾಕ್ಟರ್ SPB ಫ್ಯಾನ್ಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಈ ಕಾರ್ಯಕ್ರಮದಲ್ಲಿ ಕೊನೆಗೊಳಿಸ್ತಾ ಇದ್ದೇವೆ. ಎಲ್ಲರಿಗೂ ಊಟದ ವ್ಯವಸ್ಥೆ ಇದೆ. ದಯವಿಟ್ಟು ನಮ್ಮ ಮಿನಿ ಹಾಲ್ನಲ್ಲಿ ಎಲ್ಲರೂ ಊಟವನ್ನು ಮಾಡ್ತಾ ಇದ್ದಾರೆ ಕೆಲವು ಜನ. ತಾವೆಲ್ಲರೂ ಕೂಡ ಊಟವನ್ನು ಸ್ವೀಕರಿಸಿ ಸಾವಧಾನವಾಗಿ ಸಮಾಧಾನವಾಗಿ ಆರಾಮ್ಸೆ ಮನೆಗೆ ಹೋಗಿ. ನಿಮ್ಮೆಲ್ಲರಿಗೆ ಒಳ್ಳೆಯದಾಗಲಿ. ಮತ್ತೊಮ್ಮೆ ಗಾನಗಂಧರ್ವ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರನ್ನು ನೆನವರಿಕೆ ಮಾಡಿಕೊಳ್ಳುತ್ತಾ ಜೀವನವೆಂದರೆ ಏನು, ಮನುಷ್ಯತ್ವ ಅಂದರೆ ಏನು, ಸರಳತೆ ಅನ್ನುವುದು ಏನು, ಎಲ್ಲವನ್ನು ನಾವು SPB ಅವರಿಂದ ಕಳೆಯೋಣ. ಖಂಡಿತವಾಗಿಯೂ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಶುಭ ರಾತ್ರಿಯನ್ನು ಸಮರ್ಪಿಸುತ್ತಾ ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನಃ ಸುಖಿನೋ ಭವಂತು. ಶುಭವಾಗಲಿ. ಶುಭರಾತ್ರಿ. ಧನ್ಯವಾದಗಳು.